ಮಾಡುವ ಭರವಸೆ ಮಾಡಿದ್ದಾರೆ. ನಮ್ಮ ಇವತ್ತಿನ ಬಜೆಟ್ನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹಕ್ಕು ಹತ್ತಕ್ಕೂದಲ್ಲ, ದಿಸ್ ಇಸ್ ಹ್ಯೂಮಿಲೇಷನ್. ಇಷ್ಟು ಬ್ಯೂಟಿಫುಲ್ ಆಗಿ ಕರ್ನಾಟಕ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಾಗ ನೀವು ಮುಗಿಸ್ರಿ ಅಂತಂದ್ರೆ ಏನು ಸಮಯದ ಅಭಾವದಿಂದ ಹೇಳ್ತಾ ಇದ್ದೇನೆ ಹೊರತಾಗಿ ನಾನೇನು ಡಿಸ್ಕಷನ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಏನ ಮಾಡ್ತಾ ಇಲ್ಲ. ಸನ್ಮಾನ್ಯ ಉಪಾಧ್ಯಕ್ಷರೇ, ನಾನು ಒಂದ್ ಮಾತು ಹೇಳ್ತೀನಿ. ನಿಮ್ಗೆ ಏನೋ ಗೈಡ್ ಲೈನ್ ನಮ್ಗೆ ಅಲ್ಲಿ ಕಾಗದ ಮೇಲೆ ಬರೆದು ಕೊಟ್ಟಿರ್ಬೋದು. 10 ನಿಮಿಷದ ನಂತರ ಒಂದು ರಾಜ್ಯಕ್ಕೆ ಒಳ್ಳೇದಾಗೋದನ್ನು ಹೇಳ್ತಿದ್ರೆ ನಿಮ್ಮ ವಿವೇಚನೆಯನ್ನು ಉಪಯೋಗ ಮಾಡಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು. ಬರೆದು ಕೊಡುವಂತ ಪ್ರಶ್ನೆ ಹೊಡೆದಾರ ಸ್ಪೀಕರ್ ಬರೆದಿಟ್ಟಿಲ್ಲ, ಆತರ ಏನಿಲ್ಲ. ವೆನ್ ಯು ಆರ್ ದೇರ್ ಆನ್ ದಿ ಪಾರ್ಟಿ ಅಜೆಂಡಾ ಮ್ಯಾನಿಫೆಸ್ಟೋ ಬರೆದು ಕೊಡುವುದಲ್ಲ ಚೌಕಟ್ಟು ಡಿಸ್ಕಷನ್ ಟೈಮ್ ಮೇಲೆ ಅಷ್ಟೇ. ನೀವು 2 ನಿಮಿಷದ ಮೇಲೆ ಮಾತಾಡಲ್ಲ ಸಭಾಧ್ಯಕ್ಷರೇ, 2 ನಿಮಿಷ ಕಾಲಾವಕಾಶ ತಗೊಳ್ಳಲ್ಲ ನಾನು. ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೃದಯ ವೈಶಾಲ್ಯತೆಯಿಂದ ಇಡೀ ರಾಜ್ಯದ ಎಲ್ಲಾ ಸಮಸ್ಯೆಗಳನ್ನ ಸ್ಪಂದಿಸುವ ಪ್ರಯತ್ನ ಮಾಡುವೆ ಅಂತ ಬಜೆಟ್ನಲ್ಲಿ ಕೂಡ ತಮ್ಮ ಭರವಸೆಯನ್ನ ನೀಡ್ತಾರೆ. ವರ್ಕಿಂಗ್ ವಿತ್ 3 ವಿಷನ್ಸ್ ಅಂತ ಹೇಳ್ತಾರೆ. ವಿಷನ್ ಟು ಸ್ಟ್ರೆಂಥನ್ ದ ಸ್ಟೇಟ್ ಎಕಾನಮಿ, ವಿ ಹ್ಯಾವ್ ಅಡಾಪ್ಟೆಡ್ 3 E's ಮಂತ್ರಾಸ್ ಅಂತ ಹೇಳ್ತಾರೆ. ಎಂಪ್ಲಾಯ್ಮೆಂಟ್, ಎಜುಕೇಶನ್, ಎಂಪವರ್ಮೆಂಟ್ ಫಾರ್ ದ uplifting the weaker section, and also implement the government programs to women, scheduled caste, scheduled tribes, economically weaker section to get the government benefits ಅಂತ ಅವರ ಬಜೆಟ್ ನಲ್ಲೂ ಕೂಡ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಎಸ್, ಐ ಡು ಅಗ್ರಿ ಸರ್. ಯಾವಾಗ ನಾವು ಇದನ್ನ ಫುಲ್ಫಿಲ್ ಮಾಡಕ್ಕೆ ಆಗತ್ತೆ? ಯಾವ ದಿನಗಳು ಬರಬೇಕಾಗತ್ತೆ? ಸದನದಲ್ಲಿ ಚರ್ಚೆ ಆಗುವಂಥ ವಿಚಾರಗಳು, ಶಾಸಕರು ಅವ್ರವ್ರ ಕ್ಷೇತ್ರದ ಸಮಸ್ಯೆಗಳನ್ನು ಬೆಳಕು ಚೆಲ್ಲುವಂಥ ಪ್ರಯತ್ನ ಆದಾಗ ಮಾತ್ರ ಸಮಸ್ಯೆಗೆ ನೀವು ಪರಿಹಾರ ಹುಡುಕ್ಲಿಕ್ಕೆ ಆಗುತ್ತೆ. ಹಾರಿಸಿ ಬರ್ತಾರೆ ಯಾವುದೇ ಶಾಸಕರು ಪರಿಶ್ರಮ ಇಲ್ಲದೆ ಕ್ಷೇತ್ರದಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸಾಕಿ ಅವರಿಗೆ ಕೆಲಸ ಮಾಡ್ತೀವಿ ಅಂತ ನಂಬಿಕೆಯನ್ನು ಬರೆಸಿ ನಾವಿಲ್ಲಿ ಈ ಸದನದಲ್ಲಿ ಏನೋ ಒಂದು ಆಶಾ ಭಾವನೆಯಿಂದ ನಾವು ಆ ಸಾಧನೆಯನ್ನು ಮಾಡ್ತೀವಿ ಅಂತ ಬರ್ತೀವಿ. ಸ್ವಾರ್ಥವಾಗಿ ಏನೇ ಕೆಲಸ ಕೇಳಿದ್ರು ಮಾಡಬೇಡಿ. ಕ್ಷೇತ್ರದ ಖಂಡಿತವಾಗಿರುವಂಥ ಗಂಭೀರವಾಗಿರುವಂಥ ಸಮಸ್ಯೆಗಳು ಅಂಥ ಸಂದರ್ಭ ಬಂದಾಗ ನಮ್ಮನ್ನು ಕೈ ಹಿಡಿಯುವಂಥವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅಥವಾ ಇಲಾಖೆಯಲ್ಲಿ ಯಾರ್ಯಾರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಆ ಸಂಬಂಧಪಟ್ಟ ಅಂಥ ಮಂತ್ರಿಗಳು ಅದನ್ನು ಪ್ರಯತ್ನ ಮಾಡುವಂಥ ಕೆಲಸ ಮಾಡಿದಾಗ ಮಾತ್ರ ನಾವು ಯಶಸ್ವಿ ಆಗಲಿಕ್ಕೆ ಆಗತ್ತೆ. ಅಷ್ಟು ನಿರ್ಮಲವಾದ ಮನಸ್ಸಿನಿಂದ ಕೆಲಸ ಮಾಡಿದಾಗ ಮಾತ್ರ ಈ ಸದನಕ್ಕೆ ಗೌರವ ಸಿಗತ್ತೆ ಅಂತ ಹೇಳ್ತಾ, ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೆ ಟು ಕಾಂಪೀಟ್ ವಿತ್ ದ ನ್ಯಾಷನಲ್ ಲೆವೆಲ್ಸ್, ಇಂಟರ್ನ್ಯಾಷನಲ್ ಲೆವೆಲ್ಸ್, ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಎಜುಕೇಷನ್ ಸಿಸ್ಟಮ್. ಇವತ್ತು ನಮ್ಮ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ರೈತರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಎಂಥ ಎಜುಕೇಷನ್ ಸಿಸ್ಟಮ್ನ ನಾವು ಕೊಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಕಾಂಪೀಟ್ ಮಾಡೋದಲ್ಲ, ಹೊರಗಡೆ ಯಾವುದೇ ದೇಶದಲ್ಲಿ ಅವ್ರು ಕಾಂಪೀಟ್ ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಕೊಡಿ. ಈಗ ನನ್ನ ಕ್ಷೇತ್ರದಲ್ಲಿ 200 ಸ್ಕೂಲ್ಸ್ ಇದ್ದಾವೆ, ಬೇಡ 10-20 ಸ್ಕೂಲ್ಗೆ ಕೊಡಿ ಈ ವರ್ಷದಲ್ಲಿ. ಇನ್ನೊಂದು ವರ್ಷದಲ್ಲಿ ಒಂದು 50 ಸ್ಕೂಲ್ಗೆ ಕೊಡಿ. ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಅದಾದಮೇಲೆ ವೀಕರ್ ಸೆಕ್ಷನ್ನ ಯಾವಾಗ ಮುಂದೆ ಪ್ರಯತ್ನ ಮಾಡಿ ಅವ್ರನ್ನ ಮುಂದುವರಿಸುವಂಥ ಪ್ರಯತ್ನ ಮಾಡದೆ ಹೋದರೆ ಹೇಗೆ ಕಾಂಪೀಟ್ ಮಾಡ್ತಾರೆ ಅವರು ಅಂತ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸದನದಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಮಾಡ್ತಾ, ನನ್ನ ಸಮಯವನ್ನು ನಾನು ಜಾಸ್ತಿ ತಗೊಳ್ಳುವಂಥ ಮನಸ್ಥಿತಿಯಲ್ಲಿ ಇರಲಿಲ್ಲ. ನಾವು ಕೂಡ ನಮ್ಮ ಕ್ಷೇತ್ರದ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಬೇಕು, ಅದನ್ನು ಅರ್ಥ ಮಾಡಿಕೊಂಡು ಇವರು ಪರಿಹಾರ ಹುಡುಕ್ತಾರೆ ಅನ್ನುವಂಥ ಗೌರವದಿಂದ ನಾನು ಈ ಸದನದ ಕಾಲಾವಕಾಶವನ್ನು ಉಪಯೋಗ ಮಾಡಿಕೊಂಡಿದ್ದೀನಿ. ಧನ್ಯವಾದಗಳು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಎಸ್, ಥ್ಯಾಂಕ್ ಯು. ಶುರು ಮಾಡಲಾ? ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗದೆ ಕೂತಿದ್ದೀನಿ ನಾನು. ಯಾಕೆಂದರೆ ಒಬ್ಬ ಅಲ್ಪಸಂಖ್ಯಾತ ಶಾಸಕ ಇಲ್ಲಿ ನನಗೆ ನಾಡಿನ ಜನರು ನಮಗಿಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಮಾತಾಡ್ಲಿಕ್ಕೆ ಬೇಕಾದಷ್ಟಿದೆ. ಅಧ್ಯಕ್ಷರು 10 ನಿಮಿಷ 5 ನಿಮಿಷ ಅದು ನಿಮ್ಮ ಪರಿಸ್ಥಿತಿ, ನಾನು ಅದನ್ನು ಇದು ಮಾಡ್ತಾ ಇಲ್ಲ. ಇಂಥದ್ದೆಲ್ಲ ಮಧ್ಯದಲ್ಲಿ ಎಲ್ಲಿ ಯಾವುದು ಮಾತಾಡೋದು ಯಾವುದು ಮಾತಾಡದೆ ಬಿಟ್ಟು ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ ನಾನು. ಆದರೆ 6.5 ಕೋಟಿ ಕನ್ನಡಿಗರಿಗೆ ಆಗ್ತಾ ಇರೋವಂಥ ಸಮಸ್ಯೆಗಳು ನೋಡಿದಾಗ ನಾವು ಮಾತಾಡದೆ ಇರ್ಲಿಕ್ಕೆ ಸಾಧ್ಯವೇ ಆಗಲ್ಲ. ಮೊದಲನೇದಾಗಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಬಂದಾಗ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ನಾವು ಆವಾಗ ಅವ್ರ ಹತ್ರ ಹೋಗ್ತಾ ಇದ್ವಿ. ಸರ್, ಏನು ಮೆಡಿಕಲ್ ರಿಲೀಫಿಗೆ ನಮ್ಮ ಕ್ಷೇತ್ರದಲ್ಲಿ
ಯಾರಿಗಾದರೂ ಆಪರೇಷನ್ನು ಇನ್ನೊಂದಾದಾಗ 10 ಲಕ್ಷ 15 ಲಕ್ಷ ಅಂತ ಹೋದಾಗ ನಾವು ತಗೊಂಡೋದ್ರೆ ಕಣ್ಮುಚ್ಚಿ ಯಾವಾಗಲೂ ಬರ್ಕೊಡ್ತಾ ಇದ್ರು. ಇವತ್ತು ನಾವು ಮುಖ್ಯಮಂತ್ರಿ ಹತ್ರ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ. ಅದನ್ನು BPL ಅವ್ರಿಗೆ ಮಾತ್ರ ಮಾಡಿಬಿಟ್ಟಿದ್ದಾರೆ. ಬರೀ BPL ಇದ್ರೆ ಕಾರ್ಡ್ ಹೋಲ್ಡರ್ಗೆ ಮಾತ್ರ ಆನ್ಲೈನಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ. ಆನ್ಲೈನ್ ಓಕೆ, ಅಲ್ಲಿ ಸ್ವಲ್ಪ ಏನೋ ಇದಾಗಿದೆ ಆಗಿಲ್ಲ ಅಂತ ಹೇಳಲ್ಲ, ಬಟ್ ಅದನ್ನು ನಾವು ಸರಿಪಡಿಸ್ಬೇಕಿತ್ತು. ಇವತ್ತು ಪರಿಸ್ಥಿತಿ ಕೊರೋನಾ ಬಂದ ಮೇಲೆ ಹೇಗಿದೆ ಅಂದರೆ APL ಅಲ್ಲಿ ಇರೋನು ಒಂದ್ಸರಿ ಆಸ್ಪತ್ರೆಗೆ ಹೋಗಿ ಆಚೆ ಬರೋಷ್ಟೊತ್ತಿಗೆ ಅವ್ನು BPL ಹೋಗಿರ್ತಾನೆ. ಆದರೆ ನಾವು ಆವಾಗ ಅವನಿಗೆ BPL ಕಾರ್ಡ್ ಕೊಡಲ್ಲ. 10 ಲಕ್ಷ 20 ಲಕ್ಷ ರೂಪಾಯಿ ಬಿಲ್ ಆಗ್ತದೆ. ಇಷ್ಟು ಅವನು ಎಲ್ಲಿಂದ ಕೊಡ್ತಾನೆ? ಅವನು ಖಂಡಿತವಾಗಿ APL ಅಲ್ಲಿ ಇದ್ದರೆ ಅವನು BPLಗೆ ಹೋಗಿ ಸೇರಿರ್ತಾನೆ. ಅವನಿಗೆ ಕಾರ್ಡ್ ಕೊಡ್ತೀವ ನಾವು ಅಷ್ಟು ಬೇಗ? ಅವನು BPL ಅಲ್ಲಿ ಬರಲ್ಲ ಅಂಥೇಳಿ ಅವನಿಗೆ ಸರ್ಕಾರದಿಂದ ಏನೂ ಅನುಕೂಲತೆ ಸಿಗ್ತಾ ಇಲ್ಲ ಇವತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ನನ್ನ ಎಲ್ಲ ಸಹೋದ್ಯೋಗಿಗಳು ತಾವು ಕೂಡ ಇದು ಅನುಭವಿಸ್ತಾ ಇದ್ದೀರಿ. ಆದ್ದರಿಂದ ಇದನ್ನು BPL ಅಲ್ಲಿ ಇರೋರಿಗೆ ಕೊಡಿ, APL ಇರೋರಿಗೂ ಇದನ್ನು ಕೊಡಬೇಕು. ನೀವು ಪರೀಕ್ಷೆ ಮಾಡಿ ಅದು ಸರಿಯಾಗಿ ತಗೊಳ್ತಾ ಇದ್ದಾರೋ ಇಲ್ವಾ, ಅದನ್ನು ಏನಾದರೂ ಬೇರೆ ಥರ ಇದು ಮಾಡ್ತಾ ಇದ್ದಾರೋ ಅನ್ನೋದನ್ನು ಪರೀಕ್ಷೆ ಮಾಡಿ ಇದನ್ನು ಎಲ್ರಿಗೂ ಸಿಗುವ ಹಾಗೆ ಸರ್ಕಾರ ಮಾಡಬೇಕು ಅಂತ. ಆನ್ಲೈನಲ್ಲೇ ಕೊಡಲಿ, ಅದು ಶಾಸಕರೇ ಕರ್ಕೊಂಡು ಬಂದು ಬರೆಸ್ಬೇಕು ಅನ್ನೋದು ಕೂಡ ಇಲ್ಲ, ಬಟ್ ಇದನ್ನು ಎಲ್ರಿಗೂ ಕೊಡುವಂಥದ್ದು ಮೊದಲನೇದಾಗಿ ಆಗಬೇಕು. ಬಡ್ಜೆಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಆರೋಗ್ಯ 438 ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ವಾಗತ ಮಾಡ್ತೀನಿ. ಆದರೆ ಇವತ್ತು ನಮ್ಮ ಕ್ಲಿನಿಕ್ಕಲ್ಲಿ ಬರೀ ಜ್ವರ, ಬೇದಿ, ಇಂಥ ತಲೆನೋವು ಇವಕ್ಕೆ ಮಾತ್ರ ಈ ಔಷಧಿ ಎಲ್ರಿಗೂ ಗೊತ್ತಿದೆ. ಡೋಲೋ 650, ಕ್ರೋಸಿನ್ನು, ಇನ್ನೊಂದು ಇದೇ ಎಲ್ಲರೂ ತಗೊಳ್ಳೋದು. ಆದರೆ ಇವತ್ತು ಬೇರೆ ಕಾಯಿಲೆಗಳಿಗೆ ಹೆಚ್ಚಿಗೆ ಕಾಯಿಲೆ ಏನು? ಕ್ಯಾನ್ಸರ್ ಬಂದಾಗ ಪಾಪ ಅವ್ರು ನರಳ್ತಾ ಇರೋದು ನೋಡ್ಲಿಕ್ಕೆ ಖಂಡಿತ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ನಾವು ಕೂಡ ಸಹಾಯ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದೆ. ಅದನ್ನು ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ. ಸೊ ನಮ್ಮ ಕ್ಲಿನಿಕ್ಕಲ್ಲಿ ನಾವು ಬರೀ ಓಕೆ ಇಟ್ ಈಸ್ ಗುಡ್, ಇದು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಬಾಕಿ ಇರೋದಕ್ಕೆ ಮೊದಲು ನಮ್ಮಲ್ಲಿ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇತ್ತು. ಇವತ್ತು ಆ ಸ್ಕೀಮ್ ವರ್ಕ್ ಆಗ್ತಾ ಇಲ್ಲ. ಇನ್ಶೂರೆನ್ಸ್ ಸರ್ಕಾರದಿಂದ ಯಾರಿಗೆ ಒಂದು ಇನ್ಶೂರೆನ್ಸ್ ಸಿಗ್ತಾ ಇತ್ತು ಅವ್ರಿಗೆಲ್ಲ ಇದಕ್ಕೂ ಅನುಕೂಲ ಆಗ್ತಾ ಇತ್ತು. ಇವತ್ತು ಮತ್ತೆ BPL ಕಾರ್ಡ್ ಹೋಲ್ಡರ್ಸಿಗೆ ಮಾತ್ರ ಅನುಕೂಲತೆ ಸಿಗ್ತಾ ಇದೆ. ಅದರಿಂದ ಮಧ್ಯವರ್ಗದವ್ರಿಗೆ ಭಾಳಷ್ಟು ಕಷ್ಟ ಆಗ್ತದೆ ಅಧ್ಯಕ್ಷರೇ. ಮಧ್ಯವರ್ಗದವರಿಗೆ ನಾವು ಸಹಾಯ ಮಾಡದೆ ಹೋದರೆ ಇವತ್ತು ಆರೋಗ್ಯ ಅಂದರೆ ಇದು ತುಂಬ ಮುಖ್ಯ. ಅವ್ರು ಕಷ್ಟಪಡ್ತಾರೆ, ಅವ್ರ ಕೈಯಲ್ಲಿ ದುಡ್ಡು ಕೊಡ್ಲಿಕ್ಕಾಗಲ್ಲ, ಅವರು ಅದನ್ನು ತೀರ್ಸಕ್ಕೆ ಸಾಲ ತಗೊಂಡು ಮತ್ತೆ ಬಡತನ. BPL ಇವತ್ತು ನಮ್ಮ ಕೊರೋನಾ ಬಂದಮೇಲೆ ನಮ್ಮ ದೇಶದಲ್ಲಿ BPL ಅಲ್ಲಿ ಇರುವಂಥ ಜನ ಜಾಸ್ತಿ ಆಗಿದ್ದಾರೆ. ನಾವು ಇನ್ನೂ BPL ರೇಷನ್ ಕಾರ್ಡ್ ಹೆಚ್ಚಿಗೆ ಮಾಡಿಲ್ಲ, ಇನ್ನು ಹಳೇದು ಎಷ್ಟಿದೆ ಅದನ್ನೇ ಕೊಡ್ತಾ ಇದ್ದೀವಿ. ಯಾರೋ ಒಂದಷ್ಟು ಜನ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂತೇಳಿ ಎಲ್ರಿಗೂ ನಾವು ಒಂದೇ ದೃಷ್ಟಿಯಲ್ಲಿ ನೋಡೋದು ಸರಿಯಲ್ಲ ಅಧ್ಯಕ್ಷರೇ. ಹಾಗೆ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಮಾತಾಡಲೇಬೇಕಾಗ್ತದೆ. ಯಾಕಂದರೆ ಹೊಸ ಕಾನೂನನ್ನು ಒಂದು ಹೊಸ ಇದನ್ನು ತಂದಿದ್ದೀರಿ ನಮ್ಮ ಕೇಂದ್ರ ಸರ್ಕಾರ. ಎನಿವೆ ಯಾವಾಗಲೂ ಒಂದೊಂದು ಸರ್ಕಾರ ಬಂದಾಗ ಬದಲಾವಣೆಗಳು ತರಬೇಕಾಗ್ತದೆ, ಹೊಸದನ್ನು ತರುವಂಥ ಪ್ರಯತ್ನ ಮಾಡ್ತಾರೆ, ಖಂಡಿತ ಇಟ್ ಈಸ್ ಓಕೆ. ಬಟ್ ನಮ್ಮ ಸಂವಿಧಾನದ ಅಡಿಯಲ್ಲಿ ತರಬೇಕು ಅನ್ನೋದು ತುಂಬ ಮುಖ್ಯ. ಅದರಲ್ಲಿ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಏನು ಕಾನೂನು ತಂದು ಪ್ರೈವೇಟ್ ಶಾಲೆಗಳು ಕಾಲೇಜುಗಳನ್ನ ನಾವು ಸರಿಪಡಿಸೋವಂಥದ್ದನ್ನು ಮಾತ್ರ ಸರ್ಕಾರ ಯಾಕೆ ಯಾವಾಗಲೂ ಮಾಡುತ್ತೆ? ಸರ್ಕಾರ ಶಾಲೆಗಳನ್ನ, ಸರ್ಕಾರ ಕಾಲೇಜುಗಳನ್ನ ಯಾವಾಗ ನಾವು ಸರಿ ಮಾಡೋದು? ನಮ್ಮ ಸರ್ಕಾರ ಆಯಿತು, ನಿಮ್ಮ ಸರ್ಕಾರ ಆಯಿತು, ನಾವು ಬರೀ ಇದನ್ನೇ ಹೇಳ್ತೀವಿ, ಇಲ್ಲಿ ನಿಂತು ನಾವು ನಿಮ್ಮನ್ನು ತೋರಿಸ್ತೀವಿ, ಅಲ್ಲಿ ನಿಂತು ನೀವು ನಮ್ಮನ್ನು ತೋರಿಸ್ತೀರಾ. ಬಟ್ ಯಾವತ್ತಿದು ಸರಿ ಹೋಗುತ್ತೆ? ಸರ್ಕಾರಿ ಶಾಲೆಗಳು ಉತ್ತಮ ರೀತಿಯಲ್ಲಿ ಆಗಿಬಿಟ್ರೆ ಯಾರು ಪ್ರೈವೇಟ್ ಶಾಲೆಗೆ ಯಾರು ಹೋಗ್ತಾರೆ? 50,000 ಈಗ ನಾನು ನನ್ನ ಕ್ಷೇತ್ರಕ್ಕೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಒಂದು ಕಾಲೇಜ್ ಕೊಟ್ಟರು ನಮಗೆ. ಬರೀ 4,000 ರೂಪಾಯಿ ಫೀಸು ಕಾಲೇಜ್ಗೆ, ಡಿಗ್ರಿ ಕಾಲೇಜ್. ಈ ಕಾಲೇಜ್ ಬಿಟ್ಟು 1 ಲಕ್ಷ ರೂಪಾಯಿ ಇರೋ ಕಾಲೇಜಿಗೆ ಯಾಕೆ ಎಲ್ಲರೂ ಹೋಗಬೇಕು? ಆಲೋಚನೆ ಮಾಡಿ. ವಿದ್ಯಾಭ್ಯಾಸ ಸಿಗುವಂಥ ಗುಣಮಟ್ಟ ಅಷ್ಟು ವ್ಯತ್ಯಾಸ ಇದೆ. 1 ಲಕ್ಷ ಸಾಲ ತಗೊಂಡು ಬಡ್ಡಿಗೆ ದುಡ್ಡು ಕೊಟ್ಟು ತಂದೆ ತಾಯಂದ್ರು ಓದಿಸ್ತಾರೆ. ನಮ್ಮ ಶಾಲೆಗಳು ಯಾಕೆ ನಾವು ಡೆವಲಪ್ ಮಾಡ್ತಾ ಇಲ್ಲ? ಯಾವತ್ತಿದು ಡೆವಲಪ್ ಆಗೋದು? ನಾವು ಎಕನಾಮಿಕಲಿ ವೀಕರ್ ಇರೋರನ್ನ ಕೈ ಹಿಡಿದು ಮೇಲೆ ಎತ್ತಬೇಕು. ಅವನು ಎಲ್ಲಾಗುತ್ತೆ? 2 ಜನ ಮಕ್ಕಳನ್ನ ಓದಿಸ್ಬೇಕು ಅಂದರೆ ಬಡ್ಡಿಗೆ ಸಾಲ ತಗೊಂಡು ಅವ್ನು ಮತ್ತೆ ಬಡವ ಆಗ್ತಾನೆ ಹೊರತು ಅವನ ಮೇಲೆ ಹೇಳಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗಲ್ಲ. ಯಾವುದೇ ಸರ್ಕಾರ ಇರಲಿ ನೋಡಿ, ಜನ ನಮಗೆ ಬಹುಮತ ಕೊಡ್ತಾರೆ, ಇಲ್ಲ ನಿಮಗೆ ಕೊಡ್ತಾರೆ, ಯಾರೋ ಅಧಿಕಾರಕ್ಕೆ ಬರ್ತೀರಾ, ನಡೆಸಿ. ಅಧಿಕಾರ ಜನಪರವಾಗಿ ನಡೆಸಿ, ನೀವು ಜನರಿಗೆ ಮೇಲೆತ್ತುವಂಥ ದೃಷ್ಟಿಯಲ್ಲಿ ನಡೆಸಿ. ಶಾಲೆಗಳನ್ನ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ತಂದರೆ ಖಂಡಿತ ನೀವು ಎಕನಾಮಿಕಲಿ ಕೂಡ
ಅವ್ರಿಗೆ ಕೈ ಹಿಡಿದ ಮೇಲೆ ಹಿಡ್ದಂತ ಆಗುತ್ತೆ. ಬಟ್ ಇದು ಆಗ್ತಾ ಇಲ್ಲ. ನಾವು ಕಾನೂನನ್ನು ಕಡ್ಡಾಯ ಮಾಡಿ ಪ್ರೈವೇಟ್ ಶಾಲೆಗಳನ್ನ ಹೆಂಗೆ ಮುಚ್ಚೋದು ತೆಗ್ಸೋದು ಇದೇ ಆಗೋಯ್ತು. ನಮ್ಮ ಶಾಲೆಗಳು, ನಮ್ಮ ಅಧ್ಯಾಪಕರು ಅವ್ರ ಕೆಲಸ ಹೇಗೆ ಮಾಡಬೇಕು ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಅವರಿಗೆ ನೀವು ಟ್ರೈನಿಂಗ್ ಕೊಟ್ಟರೆ ಖಂಡಿತ ಇದೊಂದು ದೊಡ್ಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ನಾವು ಸರ್ಕಾರಕ್ಕೆ ಹೇಳಬೇಕಾಗಿರೋದು ಬೇಕಾದಷ್ಟಿದೆ, ಎಲ್ಲ ಹೇಳಲಿಕ್ಕೆ ಆಗಲ್ಲ. ಯಾರು ಸಚಿವರು ಇದ್ದೀರಿ ದಯವಿಟ್ಟು ತಾವು ಇದನ್ನು ಮಾಡಿದ್ರೆ ನೇರವಾಗಿ 6.5 ಕನ್ನಡಿಗರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಇವತ್ತು ನಾನು ಬೆಂಗಳೂರು ನಗರದ ಶಾಸಕನಾಗಿ ಪ್ರಪಂಚದಲ್ಲಿ ಭಾಳಷ್ಟು ವೇಗವಾಗಿ ಬೆಳೀತಾ ಇರುವಂಥ ಒಂದು ನಗರ ಬೆಂಗಳೂರು ನಗರ. ಬಹುಶಃ ನಮ್ಮ ದೇಶಕ್ಕೆ ದೊಡ್ಡ ರೆವಿನ್ಯೂ ಕೊಡ್ತಾ ಇರುವಂಥ ನಗರನೂ ಬೆಂಗಳೂರು ನಗರ. ಆದರೆ ಈ ಬೆಳವಣಿಗೆಯನ್ನು ಸರ್ಕಾರ ಯಾವ ರೀತಿಯಲ್ಲಿ ತಗೊಳ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಸರ್ಕಾರ ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಮಾಡ್ತಾ ಇಲ್ಲ. ಅಂದರೆ ಈ ಒಂದು ಸಿಟಿ ಬೆಳೀತಾ ಇರುವಾಗ ಅಲ್ಲಿಗೆ ಈಗ ನಮ್ಮ ರಾಜ್ಯದಿಂದಲೇ ಎಲ್ಲ ಕಡೆಯಿಂದ ಜನ ಬಂದು ಬೆಂಗಳೂರಲ್ಲಿ ಸೇರ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರುವಂಥ ದಿನನಿತ್ಯದ ಅಗತ್ಯದ ವಸ್ತುಗಳು ಕೂಡ ಸಿಗುವಂಥ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರದ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ನಾವು BBMP ಬಡ್ಜೆಟ್ ನೋಡಿದ್ವಿ. ಮೊನ್ನೆ ಹೋದರೆ ಬರೀ 5,000 ಕೋಟಿ ಬಡ್ಜೆಟ್ಟು, ಮತ್ತು CM ಅವರು ಒಂದು 8,000 ಕೋಟಿ ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಬೆಂಗಳೂರು ಹೇಗೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ನಾವು 2.5 ಲಕ್ಷ ಹತ್ರ ಬಡ್ಜೆಟ್ ರಾಜ್ಯದ ಇಟ್ಟಿದ್ದೀವಿ. ಆದರೆ ನಾವು ಬೆಂಗಳೂರು ನಗರ ಇಡೀ ದೇಶಕ್ಕೆ ಹೆಚ್ಚು ಕಮ್ಮಿ 3 ಲಕ್ಷ ಕೋಟಿ ರೆವೆನ್ಯೂ ಕೊಡುತ್ತೆ ಅಂತ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು. ನಾವು ಕೇವಲ 5,000 8,000 ಕೊಟ್ಟರೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗಲ್ಲ. ಕುಡಿಯೋ ನೀರು, ಒಳಚರಂಡಿ, ರಾಜಕಾಲುವೆಗಳು, ಇನ್ನೊಂದು ಮತ್ತೊಂದು ಇವೆಲ್ಲ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ, ಇದಕ್ಕೊಂದು ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ವಿ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡೋಣ, ಈ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇಡೀ ಬೆಂಗಳೂರನ್ನು ಸಮಗ್ರವಾಗಿ ಬೆಳೆಸಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನ್ ಮಾಡಿ ಮಾಡೋಣ. ಬರೀ ಮಾತಲ್ಲಿದೆ, ನಾವಿಲ್ಲಿ ಮಾತಾಡ್ತೀವಿ, ಮುಖ್ಯಮಂತ್ರಿ ಬಡ್ಜೆಟಲ್ಲಿ ಹೇಳ್ತಾರೆ, ಅದಾದಮೇಲೆ ಅದು ಎಲ್ಲೂ ಆಗೋದನ್ನಂತೂ ನಾನು ನೋಡಲೇ ಇಲ್ಲ ಅಧ್ಯಕ್ಷರೇ. ದಯವಿಟ್ಟು ನಾವು ನೋಡಿ, ಎಲ್ರಿಗೂ ಯಾವತ್ತೂ ಅವಕಾಶ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ನಿಮಗೆ ಸಿಗುತ್ತೆ, ನಾಳೆ ಇನ್ನೊಬ್ರಿಗೆ ಸಿಗುತ್ತೆ, ನಾಳೆ ಮತ್ತೊಬ್ರಿಗೆ ಸಿಗುತ್ತೆ. ಆದರೆ ಸಿಗೋ ಅವಕಾಶ ನಾವು ಉಪಯೋಗಿಸದೆ ಹೋದರೆ ಹೇಗೆ ಬೆಂಗಳೂರಿಗಾಗಲಿ ಈ ರಾಜ್ಯಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ನಾವು ಕೇವಲ ರಾಜಕೀಯವಾಗಿ ಬೆಳೀಲಿಕ್ಕೆ ರಾಜಕೀಯವನ್ನೇ ಮಾಡ್ಕೊಂಡು ಕೂತ್ರೆ ಇದು ದೊಡ್ಡ ಅನ್ಯಾಯ ನಾವು ಮಾಡುವಂಥದ್ದು. ಯಾಕಂದರೆ ಬೆಂಗಳೂರಿಗೆ ನಾವು ಬೆಳೆಸಿದ್ರೆ ಬಹುಶಃ ದೇಶದಲ್ಲೇ ಹೆಸರು ಇರುವಂಥದ್ದು. ಎಕನಾಮಿಕಲಿ ಇನ್ನೂ 3 ಲಕ್ಷ ಅಲ್ಲ 30 ಲಕ್ಷ ರೆವೆನ್ಯೂ ಬೆಂಗಳೂರಿನ ತಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ. 30 ಲಕ್ಷ ಕೋಟಿ ನಾನು ಹೇಳ್ತಾ ಇರೋದು. ಆದರೆ ಬೆಂಗಳೂರನ್ನು ಆ ರೀತಿಯಲ್ಲಿ ಬೆಳೆಸುವಂಥ ಪ್ರಯತ್ನ ನಾವು ಮಾಡಬೇಕು. ನೀವು ಬೆಂಗಳೂರು ಅರ್ಬನ್ನು ಮತ್ತೊಂದು ಸಚಿವರುಗಳಿದ್ದೀರಿ, ಬಹುಶಃ ಬೆಂಗಳೂರಿಗೆ ಚೀಫ್ ಮಿನಿಸ್ಟ್ರೇ ಇನ್ಚಾರ್ಜ್ ಇದ್ದಾರೆ. ನಾನು ಕಳಕಳೆ ಅಪೇಕ್ಷೆ ಮಾಡೋದು, ನೀವು ಇದನ್ನು ಬೆಳೆಸಿ. ಮೊನ್ನೆ ನಾವು ಬೆಂಗಳೂರು BBMP ಮೀಟಿಂಗ್ ಹೋಗಿದ್ವಿ. 9,000 ಬಡ್ಜೆಟ್ ಮಾಡಿದ್ದಾರೆ. 5,000 ಕೋಟಿ ರೆವೆನ್ಯೂ ಬರುತ್ತೆ, 3,000 ಟ್ಯಾಕ್ಸ್ ಬರುತ್ತೆ ಅಂತಾರೆ. ರೆವೆನ್ಯೂ ಬರುವಂಥದ್ದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟಲ್ಲಿ ನಮಗೆ ರೆವೆನ್ಯೂ ಬರ್ತಾ ಇತ್ತು, ಅದನ್ನು ಮುಟ್ಟಕ್ಕೆ ಹೋಗಲಿಲ್ಲ. ಅದನ್ನು ಈಗಾಗಲೇ ಕಳೆದ 3 ವರ್ಷದಿಂದ ಅದು ಬಿಟ್ಬಿಟ್ಟಿದ್ದಾರೆ. 100 ಕೋಟಿ ಬರುತ್ತೋ, 50 ಕೋಟಿ ಬರುತ್ತೋ, 10 ಕೋಟಿ ಬರುತ್ತೋ, ರೆವೆನ್ಯೂ ತಾನೇ. ಯಾರಿಗಿದ್ರಿಂದ ಅನ್ಯಾಯ? ಈ ರಾಜ್ಯದ ಈ ನಗರದ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನೀವೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ. ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ. ನೀವು ಯಾವುದೇ ಬೇರೆ ನಗರಕ್ಕೆ, ಬೇರೆ ದೇಶಕ್ಕೆ ಹೋಗಿ ಎಲ್ಲ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್, ಮುಂಚೆ ಥರ ಬೋರ್ಡ್ ಹಾಕೋದಿಲ್ಲ. ಈಗ ಎಲ್ಲರೂ ಡಿಜಿಟಲ್ ಮಾಡ್ತಾರೆ. ನೀವು ಅದನ್ನು ಒಂದೊಂದು ಲೊಕೇಶನ್ಗೆ ಆಪ್ಷನ್ ಮಾಡಿ. ಲೊಕೇಶನ್ ಇಷ್ಟು 100 ಲೊಕೇಶನ್, 150 ಲೊಕೇಶನ್, ಇಲ್ಲ 500 ಲೊಕೇಶನ್ ಮಾಡಿ ಒಂದೊಂದು ಲೊಕೇಶನ್ಗೆ ಆಪ್ಷನ್ ಕೊಡಿ. ನೀವು ಖಂಡಿತ ಅದರಿಂದ ಒಂದು 500ರಿಂದ 1,000 ಕೋಟಿ ನೀವು ರೆವೆನ್ಯೂ ಜನರೇಟ್ ಮಾಡ್ಬೋದು. ಯಾಕೆ BBMP ಮಾಡ್ತಾ ಇಲ್ಲ? ಯಾಕೆ ನಿಮ್ಮ ಸರ್ಕಾರ ಮಾಡ್ತಾ ಇಲ್ಲ? ಇದು ನಮಗೆ ಅನ್ಯಾಯ ಅಲ್ವಾ? ಹಾಗೆ TDR ಅಕ್ರಮ ಸಕ್ರಮ ಇವೆಲ್ಲ ಏನೇನೆಲ್ಲ ನಾವು ತರಬೇಕು ಅನ್ನೋದನ್ನು ಎಲ್ಲ ತಗೊಂಡೋಗಿ ಕೋರ್ಟಲ್ಲಿ ಇಟ್ಟು ನಾವು ಇಲ್ಲ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ. ಅಕ್ರಮ ಸಕ್ರಮ ಮಾಡಿದ್ರೆ ಒಂದಷ್ಟು ದುಡ್ಡು ಬರುತ್ತೆ, ಬೆಂಗಳೂರು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನೀವು ಮಾಡ್ತಾ ಇಲ್ಲ. ಲ್ಯಾಂಡ್ ಅಕ್ವಿಷನ್ ಮಾಡ್ತೀವಿ ನಾವು ರೋಡಿಗೆ, TDR ಕೊಡ್ತಾ ಇಲ್ಲ ನಾವು ಅವರಿಗೆ. ಎಲ್ಲಿ ಅಕ್ವೈರ್ ಆದರೆ, ಆಗಲೇ ನಾನೊಂದು ಪ್ರಶ್ನೆ ತಗೊಂಡಿದ್ದೆ, ಅದು KDBದು. ಬೆಂಗಳೂರು ನಗರದಲ್ಲಿ TDR ಕೊಡೋಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ, BBMP ಕೈಯಲ್ಲಿ ಆಗ್ತಾ ಇಲ್ಲ. ಯಾರು ಜಾಗ ಬಿಟ್ಕೊಡ್ತಾರೆ? ನಾವು ಹೇಗೆ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ? ಯೋಚನೆ ಮಾಡಿ. ಬೇರೆ ನಗರಗಳಲ್ಲೆಲ್ಲ ಅವರೇ ಮುಖ್ಯಮಂತ್ರಿ ಖುದ್ದಾಗಿ ಹೋಗಿ ರೋಡ್ ವೈಡ್ನಿಂಗ್ ಮಾಡಿಸಿದ್ದಾರೆ, TDR ಕೊಟ್ಟಿದ್ದಾರೆ, ಮಾಡಿದ್ದು ನಾವು ನೋಡಿಲ್ವ? ಇದು ಯಾಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ? ನಾವು ಬೆಳಿಬೇಕು ತಾನೆ. ಬೆಂಗಳೂರನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ಇಡಬೇಕೋ ಬೇಡವೋ?
ದಯವಿಟ್ಟು ನೀವು ಇದನ್ನ ಮಾಡದೆ ಹೋದ್ರೆ ಖಂಡಿತವಾಗಿ. ಒಂದು ನಿಮಿಷ ಸರ್, ಇಫ್ ಯು ಡೋಂಟ್ ಮೈಂಡ್. ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಸೋಮಣ್ಣ ಸಾಹೇಬರು, ಅಶೋಕ್ ಸಾಹೇಬರು, ಭೈರತಿ ಸಾಹೇಬರೆಲ್ಲ ಕೂತಿದ್ದಾರೆ. ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಬೆಳಿಬೇಕು ಅಂತ ಹಲವಾರು ಬಾರಿ ಇಲ್ಲಿ ಚರ್ಚೆ ನಡೆದಿದೆ. ನಾನು ಮಾಹಿತಿ ತಂತ್ರಜ್ಞಾನ ಸಚಿವನಿದ್ದಾಗ ಕೆಲವು ಜನ ಒಂದು ಉತ್ತಮ ಸಲಹೆಯನ್ನು ಕೊಟ್ಟಿದ್ದೆ, ಅದು ನಾನು ಅವಾಗ ಸರ್ಕಾರಕ್ಕೂ ಕೂಡ ಸಲ್ಲಿಸಿದ್ದೆ. ಅಶೋಕಣ್ಣ ಅವ್ರದ್ದೇನೆಂದರೆ, ಈ ಹೊಸ ಗ್ರೀನ್ ಫೀಲ್ಡ್ IT ಪಾರ್ಕ್ಸ್ ಮಾಡೋದು ಬಿಟ್ಟು, ಹೊಸ IT ಪಾರ್ಕ್ಸ್ ಮಾಡೋದು ಬಿಟ್ಟು ಇರುವಂಥ IT ಪಾರ್ಕ್ಸ್ ಅಥವಾ ಬೇರೆ ಎಕನಾಮಿಕ್ ಝೋನ್ಸ್ ಅಂತ ನಾವು ಏನು ಕರಿಬಹುದು, ಯಾವುದು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಾ ಇದೆ, ಯಾವುದರಿಂದ ಹೆಚ್ಚು ಆದಾಯಗಳು ಬರ್ತಾ ಇವೆ. ಎಕ್ಸಾಂಪಲ್ ನಿಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ನಿಮ್ಮ ಮಾನ್ಯತಾ ಟೆಕ್ ಪಾರ್ಕು, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್ ಏರಿಯಾಗಳು, ಇವೆಲ್ಲ ಎಲ್ಲಿಂದ ಉದ್ಯೋಗ ಜಾಸ್ತಿ ಸೃಷ್ಟಿ ಆಗ್ತಾ ಇದೆ, ಆದಾಯ ಬರ್ತಾ ಇದೆ, ರೆವಿನ್ಯೂಸ್ ಬರ್ತಾ ಇದೆ. ಪ್ಲೀಸ್ ಕನ್ಸಿಡರ್ ಇಟ್ ಆಸ್ ಬ್ರೌನ್ ಫೀಲ್ಡ್ ಏರಿಯಾಸ್. ಇಲ್ಲಿ ಬೇಕಾಗಿರುವಂಥ ಸಂಪರ್ಕ ರಸ್ತೆ, ಕುಡಿಯೋ ನೀರು, ಇಂಡಸ್ಟ್ರಿಯಲ್ ಪವರ್ ಎಷ್ಟು ಬೇಕಾಗಬಹುದು, ಮತ್ತು ಅಲ್ಲಿಗೆ ಮೆಟ್ರೋ ಕನೆಕ್ಟಿವಿಟಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಇವೆಲ್ಲನೂ ಮಾಡಿದ್ರೆ ಇನ್ನು ಹೆಚ್ಚು ರೀತಿಯಾಗಿ ಅವರು ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು. ಈಗ ಎಕ್ಸಾಂಪಲ್ ನಿಮ್ಮ ಈ ಕೋರ್ಮಂಗ್ಲ ಹತ್ರ ಇರ್ಬೋದು, ವೈಟ್ ಫೀಲ್ಡ್ ಹತ್ರ ಇರ್ಬೋದು, ತಮ್ಗೆ ಗೊತ್ತಿರೋ ಹಾಗೆ ನಾಟ್ ಇವನ್ 30% ಆಫ್ ದ ರಿಯಲ್ ಎಸ್ಟೇಟ್ ಈಸ್ ಯೂಸ್ ಸರ್ ಆ್ಯಸ್ ಆಫ್ ನೌ. ಇನ್ನು ಸಾಕಷ್ಟು ಲಕ್ಷಾಂತರ ಸ್ಕ್ವೇರ್ ಫೀಟು ಹಾಗೆ ಇದೆ ಕಟ್ಟಡಗಳನ್ನು ಮಾಡಿಬಿಟ್ಟು ಉದ್ಯೋಗ ಸೃಷ್ಟಿ ಮಾಡ್ಬೋದು. ಸೊ ಅವಾಗೇನಾಗುತ್ತೆ ಸರ್, ನಿಮ್ಮ ಸಸ್ಟೈನಬಿಲಿಟಿ ಇನ್ಕ್ರೀಸ್ ಆದಾಗ, ಈಸ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆದಾಗ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬರುತ್ತೆ, ಬಂಡವಾಳ ಜಾಸ್ತಿ ಬರುತ್ತೆ. ಬಂಡವಾಳ ಜಾಸ್ತಿ ಬಂದಾಗ ಸಹಜವಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಉದ್ಯೋಗ ಸೃಷ್ಟಿ ಬಂದಾಗ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಇಫ್ ಬ್ಯಾಂಗ್ಳೂರ್ ಹ್ಯಾಸ್ ಟು ಬಿಕಮ್ ಅ ವರ್ಲ್ಡ್ ಕ್ಲಾಸ್ ಸಿಟಿ ಅಲಾಂಗ್ ವಿತ್ ಬೇರೆ ಸಿವಿಕ್ ಕಮ್ಯುನಿಟೀಸ್ ಜೊತೆ ಎಲ್ಲ ಇದೆ, ಏನೇನು ಇದು ಇದೆ, ಎಲ್ಲಿ ಉದ್ಯೋಗ ಮತ್ತು ರೆವಿನ್ಯೂ ಜಾಸ್ತಿ ಬರ್ತಾ ಇದೆ, ಅಲ್ಲಿ ಬ್ರೌನ್ ಫೀಲ್ಡ್ ಕನ್ಸಿಡರ್ ಮಾಡೋದು ಒಂದು ಸಲಹೆ. ಇನ್ನೂ ಒಂದು, ತಾವು ಅಡ್ವರ್ಟೈಸಿಂಗ್ BBMP ಅಡ್ವರ್ಟೈಸಿಂಗ್ ಬಗ್ಗೆ ಮಾತನಾಡ್ತಾ ಇದ್ರಿ. BBMPನಲ್ಲಿ ಅಡ್ವರ್ಟೈಸಿಂಗ್ ಪಾಲಿಸಿಗೆ ವೈಟ್ ಪೇಪರ್ ನಾನು ಫಸ್ಟ್ ಟೈಮ್ ಶಾಸಕನಾದಾಗ ನಾವು ಕೊಟ್ಟಿದ್ವಿ ಎಲ್ಲ ಕಾರ್ಪೊರೇಷನ್ನಲ್ಲೂ. ಅವಾಗ ಒಂದು 7 ವರ್ಷದ ಹಿಂದೆ ಕೊಟ್ಟಾಗ 3000 crores ಸರ್, ತಾವು ಸಾವಿರಾರು ಕೋಟಿ ಅಂತ ಇದ್ರಿ. ನನ್ನ ಪ್ರಕಾರ ಅಟ್ಲೀಸ್ಟ್ 3000 crores ಎಕ್ಸ್ಟ್ರಾ ಆದಾಯ ಬರೀ BBMP ಮತ್ತು ಇನ್ನಿತರ ಕಾರ್ಪೊರೇಷನ್ಸಿಗೆ ಬಂದಾಗ ಇನ್ನೂ ಹೆಚ್ಚು ರೀತಿಯಾಗಿ ನಾವು ಡೆವಲಪ್ಮೆಂಟ್ ಮಾಡ್ಬೋದು. ಸೊ ಒಂದು ಪ್ರತ್ಯೇಕವಾದಂಥ ಅಡ್ವರ್ಟೈಸಿಂಗ್ ಪಾಲಿಸೀಸ್ ಫಾರ್ ಕಾರ್ಪೊರೇಷನ್ಸ್ ಬಂದರೆ, ನೀವು ಹೇಳ್ದಂಗೆ ಡಿಜಿಟಲ್ ಇರ್ಬೋದು, ಅನಲಾಗ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಬಟ್ ಒಂದು ಪಾಲಿಸಿ ತಂದರೆ ಇನ್ನೂ ಹೆಚ್ಚು ರೀತಿಯಾಗಿ ನಮಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ. ಅಧ್ಯಕ್ಷರೇ, ಹಾಗೆ ಈ ಕಸ, ಬೆಂಗಳೂರು ನಗರದಲ್ಲಿ ಕಸ ಇನ್ನೂ ಸರಿಯಾಗಿ ವಿಲೇವಾರಿ ಆಗ್ತಾ ಇಲ್ಲ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಈಗಾಗಲೇ ನೀವು ಈ ಕಡೆ ಇರುವಾಗ ನಾವು ಆ ಕಡೆ ಇರುವಾಗೆಲ್ಲ ಮಾತಾಡಿದ್ವಿ, ಕಸದಿಂದ ಇಲ್ಲ ಪವರು ಇಲ್ಲ ಏನೋ ಒಂದು ಪ್ರೊಡಕ್ಷನ್ ಮಾಡುವಂಥದ್ದು, ಇದನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸೋದು. ಇಲ್ಲಿವರೆಗೂ ಅದಾಗಿಲ್ಲ. 1 ದಿವಸ 2 ದಿವಸ ಲಾರಿ ಬರಲಿಲ್ಲ ಅಂದರೆ ರೋಡಲ್ಲೆಲ್ಲ ರಸ್ತೆಯಲ್ಲೆಲ್ಲ ಕಸ ಸೇರುತ್ತೆ. ಇದಕ್ಕೆ 1000 ಕೋಟಿ ನಾವು ಇವಾಗ ಖರ್ಚು ಮಾಡ್ತಾ ಇದ್ದೀವಿ ಬಡ್ಜೆಟಲ್ಲಿ. ಏನಾಗ್ತಾ ಇದೆ? ದಯವಿಟ್ಟು ನಿಮಗೆ ಇವತ್ತು ಅವಕಾಶ ಇದೆ. ನೀವು ಆಮೇಲೆ ಯಾವಾಗಲೂ ನಾವು ಮಾತಾಡಿದರೆ ಪ್ರಯೋಜನ ಆಗಲ್ಲ. ನಮ್ಮ ಸರ್ಕಾರ ಮಾಡಿಲ್ಲ, ನೀವು ಮಾಡಿ. ಏನಾದರೂ ಇದರಿಂದ ವೇಸ್ಟ್ ಟು ಪವರ್, ವೇಸ್ಟ್ ಟು ಎನರ್ಜಿ, ಏನೋ ಒಂದು ಸ್ಕೀಮನ್ನು ತಗೊಂಡು ಬಂದು ದಯವಿಟ್ಟು ಇದನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಅಪೇಕ್ಷೆ ಮಾಡ್ತಾ, ಮೊನ್ನೆ ಕುಮಾರಸ್ವಾಮಿ ಅವರು ಬಹುಶಃ ಹೆಣ್ಮಕ್ಳು ತಲೆಗೆ ಹಾಕೊಳ್ಳೋ ಬಟ್ಟೆ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರು, ತಾವೆಲ್ಲರೂ ಕೇಳಿದ್ರಿ. ನಾನು ಅವ್ರು ಮಾತಾಡ್ತಾ ಭಾಳ ಸಬ್ಜೆಕ್ಟು ಭಾಳ ಓಪನ್ ಆಗಿ ಡಿಸ್ಕಷನ್ ಆಯಿತು. ಭಾಳ ಸಂತೋಷ ಆಯ್ತು ನನಗೆ. ಆ ಡಿಸ್ಕಷನಲ್ಲಿ ಅವ್ರು ಮಾತಾಡ್ತಾ ಇದ್ದಾಗ ನಮ್ಮ AS ಪಟೇಲ್ ಅಲ್ಲೇನೋ ಹೇಳಕ್ಕೆ ಹೋದಾಗ ಯಡಿಯೂರಪ್ಪನವರು ಸುಮ್ಮನೆ ಕೂತ್ಕೋ ಅನ್ನೋ ಒಂದು ಇದನ್ನು ತೋರಿಸ್ತಾ ಇದ್ರು. ಅಂದರೆ ಅವ್ರ ಮನಸ್ಸಲ್ಲಿ ಸಾಕು ಬಿಡಪ್ಪ, ಯಾಕೆ ಇದನ್ನು ಜಾಸ್ತಿ ಮಾಡಿ ಇದು ಮಾಡ್ತೀರಾ ಅನ್ನೋದು ಅವ್ರ ಮನಸ್ಸಲ್ಲಿದೆ. ಬಹುಶಃ ನಮ್ಮ ಎಲ್ಲರ ಮನಸ್ಸಲ್ಲೂ ಇದೆ, ಇವುಗಳು ಜಾಸ್ತಿ ಆಗಬಾರ್ದು, ನಮ್ಮ ಮಧ್ಯೆ ಏನು ಧರ್ಮಗಳ ಮಧ್ಯೆ ನಾವು ಇದು ಮಾಡಬಾರ್ದು ಅನ್ನೋದು ಎಲ್ಲರ ಮನಸ್ಸಲ್ಲಿದೆ. ಈಗ ನಾನು ಸ್ಪೀಕರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ನಮಾಜ್ಗೆ ಹೋಗಬೇಕು, ಅವ್ರಿಗಿಂತ ಮೊದಲು ಕೊಡಿ ಅಂದರೆ ನೀವು ಆಯಿತು ಅಂತ ನನಗೆ ಅವಕಾಶ ಕೊಟ್ರಿ. ನಾವು ಎಷ್ಟು ಅನ್ಯೋನ್ಯ ಅಣ್ಣ ತಮ್ಮದರಾಗಿ ಬದುಕ್ತಾ ಇದ್ದೀವಿ. ನಮಗೆ ನಾವಿಲ್ಲದೆ ನೀವಿಲ್ಲ, ನೀವಿಲ್ಲದೆ ನಾವಿಲ್ಲ ಅನ್ನೋದು ನಮ್ಮಲ್ಲಿ ಇರುವಾಗ ನಾವು ಯಾಕೆ ಜಾತಿ ಧರ್ಮಗಳನ್ನ ಇಟ್ಟು ರಾಜಕೀಯ ಮಾಡೋದು? ಕೇವಲ ಅಧಿಕಾರದಲ್ಲಿ ಕೂತ್ಕೊಳ್ಳೋಕ್ಕೆ ನಮ್ಮ ಜೊತೆಯಲ್ಲಿ ನಿಮ್ಮ DNA ಟೆಸ್ಟ್ ಮಾಡಿ ಎಲ್ಲ ಒಂದೇ ಇರುತ್ತೆ, ಬೇರೆ ಬೇರೆ ಇರೋಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ರಕ್ತ ಕೆಂಪುಗೆ ಇದೆ, ಯಾರಿಗಾದ್ರೂ ಬೇರೆ ಕಲರ್ ಇದೆಯಾ ಸ್ವಾಮಿ? ನಾವಲ್ಲಿ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ.
ದಯವಿಟ್ಟು ನಾವು ಅನ್ಯೋನ್ಯ ಅಣ್ಣ ತಮ್ಮಂದರಾಗಿ, ನಾವು ಭಾರತೀಯರು, ನಾವು ಶಾಲೆಯಲ್ಲಿರುವಾಗ ಓದ್ತಾ ಇದ್ವಿ ಬುಕ್ಕು ಏನು ಐ ಆಮ್ ಇಂಡಿಯನ್, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ನಾವು ಎಲ್ಲರೂ ಪ್ರಾರ್ಥನೆ ನಡೀತಾ ಇತ್ತು ಶಾಲೆಗಳಲ್ಲಿ. ಇವತ್ತು ಅದೇ ನಂಬಿಕೆ, ಅದೇ ಪ್ರಾರ್ಥನೆ ಇವತ್ತು ನಮ್ಮ ಮನಸ್ಸಲ್ಲಿದೆ. ನಮ್ಮಲ್ಲಿ ವ್ಯತ್ಯಾಸನೇ ಇಲ್ಲ. ನಾವು ಯಾಕೆ ಈ ವ್ಯತ್ಯಾಸವನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ? ಕೇವಲ ಅಧಿಕಾರಕ್ಕೋಸ್ಕರನಾ? ಈ ಅಧಿಕಾರ, ಈ ಮನುಷ್ಯ ಎಷ್ಟು ದಿವಸ ಬದುಕ್ತಾನೆ ಸ್ವಾಮಿ? ಏನು 1000 ವರ್ಷ ಬದುಕಲಿಕ್ಕೆ ಸಾಧ್ಯನಾ? ಇಲ್ಲ 100 ವರ್ಷ ಬದುಕ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ನಮಗೆ ಸಿಗುವಂಥದ್ದು 3 ದಿವಸ. ಈ 3 ದಿವಸಕ್ಕೆ ನಾವು ನಮ್ಮನ್ನೇ ಕಿತ್ತಾಡಿ ಮನುಷ್ಯನಲ್ಲದೆ ಬದುಕಬೇಕಾ ನಮಗೆ? ದಯವಿಟ್ಟು ಕಳಕಳಿ ಅಪೇಕ್ಷೆ ಮಾಡ್ತೀನಿ, ಎಲ್ಲರೂ ಅಣ್ಣ ತಮ್ಮಂದರಾಗಿ ನಾವು ಭಾರತೀಯರು. ನನಗೆ ಹೆಮ್ಮೆ, ನಾನು ಭಾರತೀಯ ಅಂತ ಹೇಳ್ಕೊಳ್ಳೋಕ್ಕೆ. ಬಹುಶಃ ಇದೇ ಹೆಮ್ಮೆ ಎಲ್ರಿಗೂ ಇದೆ. ಆದರೆ ನಾವು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು, ಸಿಕ್ಕು, ಇನ್ನೊಂದು ಆ ಜಾತಿ ಹೀಗೆ, ಈ ಜಾತಿ ಹೀಗೆ, ಅವ್ರವ್ರ ಧರ್ಮ, ಅವ್ರವ್ರ ನಂಬಿಕೆ ಅವ್ರವ್ರನ್ನ ಕಾಪಾಡುತ್ತೆ. ನಾವು ಯಾಕೆ ಕಿತ್ತಾಡಬೇಕು ಸ್ವಾಮಿ? ದಯವಿಟ್ಟು ಇದನ್ನು ನಿಲ್ಲಿಸಿ. ನಿಮ್ಮಲ್ಲಿರೋ ಹಿರಿಯರು, ನಮ್ಮಲ್ಲಿ ಹಿರಿಯರು ಮಾತಾಡಿ. ನಾವು ಇವತ್ತು ನಾವೆಲ್ಲರೂ ಸೇರಿನೇ ಈ ದೇಶಕ್ಕೆ ಸ್ವತಂತ್ರ ತಂದಿದ್ದು. ಸ್ವತಂತ್ರ ತರುವಾಗ ಒಗ್ಗಟ್ಟಿಂದ ನಾವು ಯಾವ ಜಾತಿ ಧರ್ಮ ನೋಡದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡಿದ್ವಿ. ಇವತ್ತು ನಾವೆಲ್ಲರೂ ಒಗ್ಗಟ್ಟಿಂದ ನಮ್ಮ ದೇಶಕ್ಕೆ ಸಮಾಧಾನ ಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡೋಣ. ಖಂಡಿತವಾಗಿ ನಾವೆಲ್ಲರೂ ಅನ್ಯೋನ್ಯ ಅಣ್ಣ ತಮ್ಮಂದರಾಗಿ ಸಂತೋಷವಾಗಿ ಬದುಕಿ ಈ ದೇಶವನ್ನು ಪ್ರಪಂಚದಲ್ಲೇ 1ನೇ ಸ್ಥಾನಕ್ಕೆ ತಗೊಂಡೋಗೋಕ್ಕೆ ನಮ್ಮಲ್ಲಿ ಸಾಧ್ಯವಾಗುತ್ತೆ. ಯಾರು ಮುಖ್ಯಮಂತ್ರಿ ಆಗಲಿ, ಯಾರು ಪ್ರಧಾನಮಂತ್ರಿ ಆಗಲಿ, ಈ ದೇಶದಲ್ಲಿರುವಂಥ 140-130 ಕೋಟಿ ಜನರಿಗೆ ಸಂತೃಪ್ತಿಯಿಂದ ಸಂತೋಷವಾಗಿ ಬದುಕುವಂಥ ವಾತಾವರಣ ನಾವು ಸೃಷ್ಟಿ ಮಾಡಿದ್ರೆ ಎಲ್ಲನೂ ಚೆನ್ನಾಗಾಗುತ್ತೆ. ಬಡ್ಜೆಟ್ ಬಗ್ಗೆ ಕೊನೆಯದಾಗಿ 2 ಲಕ್ಷ ಚಿಲ್ಲರೆ ಬಡ್ಜೆಟ್ಟು, ಅದರಲ್ಲಿ CM ತೋರಿಸಿದ್ರೆ 70% ಫಿಕ್ಸ್ಡ್ ಎಕ್ಸ್ಪೆಂಡಿಚರ್. ಇನ್ನು ಸಿಗೋದು ಎಷ್ಟು ದುಡ್ಡು? ಈ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲರೂ ಜೊತೆ ಸೇರಿ ಮಾಡಿದಾಗ ಖಂಡಿತವಾಗಿ ಆಗುತ್ತೆ. ಅಪೇಕ್ಷೆ ನಿಮ್ಮಲ್ಲಿ. ಈಗ ಪ್ರಿಯಾಂಕರ್ಗೆ ಮಾತಾಡ್ತಾ ಹೇಳಿದ್ರು ನಾವು ಡೆವಲಪ್ಮೆಂಟ್ ಬಗ್ಗೆ. ನೀವು ಕರೀರಿ, ನಮ್ಮನ್ನು ಸೇರಿಸ್ಕೊಳ್ಳಿ ನಿಮ್ಮ ಜೊತೆಯಲ್ಲಿ. ಯಾವ್ದಾರ ಸ್ಕೀಮಿಗೆ ನಮ್ಮ ಅಭಿಪ್ರಾಯ ಕೂಡ ತಗೊಳ್ಳಿ ನೀವು. ನಾವು ನಿಮಗೆ ಸಹಾಯ ಮಾಡ್ತೀವಿ. ಯಾಕಂದ್ರೆ 5 ವರ್ಷ ನಿಮಗೆ, 5 ವರ್ಷ ಇನ್ನೊಂದು ಸರ್ಕಾರಕ್ಕೆ. ಈ 5 ವರ್ಷದಲ್ಲಿ ಕೂತ್ಕೊಂಡು ಒಳ್ಳೆ ಕೆಲಸ ಮಾಡೋಣ. ಉಪಯೋಗಿಸ್ಕೊಳ್ಳಿ ನೀವು. ಈ ಉಪಯೋಗ ಆಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಜನರಿಗೆ ಅನ್ಯಾಯ ಆಗ್ತದೆ ಅಧ್ಯಕ್ಷರೇ. ನೀವು ನಾನು ನಿಲ್ಲಿಸದೇ ಇದ್ರು ನಾನು ಬಿಟ್ಟು ಹೋಗ್ತೀನಿ. ಯಾಕೆಂದರೆ ನಾನು ನಮಾಜ್ಗೆ ಹೋಗ್ಬೇಕಾಗ್ತದೆ. 2 ನಿಮಿಷ ಮುಗಿಸ್ಬಿಡ್ತೀನಿ. ತಾವು ನನಗೆ ಅವಕಾಶನೂ ಕುಮಾರಸ್ವಾಮಿ ಅವ್ರು ಮಾತಾಡೋದನ್ನ ನನಗೆ ಕೊಟ್ಟಿದ್ದೀರಿ. ತುಂಬ ಧನ್ಯವಾದ. ನಾನು ಜಾಸ್ತಿ ಬಿಫೋರ್ ಯು ಕ್ಲೋಸ್, ಯಾಕಂದ್ರೆ ನೀವು ನಮ್ಮ ಹತ್ರ ಭಾಳಷ್ಟು ಸಲ ಮಾತಾಡಿದಿರಿ. ಸೋಮಣ್ಣ ಅವರಿದ್ದಾರೆ, ಸೋಮಶೇಖರ್ ಅವರಿದ್ದಾರೆ, ಬಸವರಾಜ್ ಅವರಿದ್ದಾರೆ, ಬೆಂಗಳೂರವರು. ನೀವು ನಮಗೆ ಹಗಲಲ್ಲೇ ಈ ಟ್ರಾಫಿಕ್ ವಿಚಾರವಾಗಿ ಮಾತಾಡ್ತಾಯಿದ್ರಿ. ನಮ್ಮ ಬೆಂಗಳೂರು ಸಿಟಿ ಎಷ್ಟು ಫೇಮಸ್ಸು, ಅಷ್ಟು ನೊಟೋರಿಯಸ್ಸು ಫಾರ್ ವೇಸ್ಟ್ ಆಫ್ ಮ್ಯಾನ್ ಪವರ್. ಒನ್ ಆಫ್ ದಿ cities which has very large number of waste of manpower. It is only because of traffic. ಅದು ಒಂದು ನೀವು ಬೆಳಕು ಚೆಲ್ಲಬೇಕು ಅಂತ ಅಪೇಕ್ಷೆ ಮಾಡ್ತೀನಿ. ಆಮೇಲೆ ಇನ್ನೊಂದು ವೇಸ್ಟ್ ಟು ಎನರ್ಜಿ ಹೇಳಿದ್ರಿ. ಯಡಿಯೂರಪ್ಪನವರು ಇಲ್ಲಿರೋದ್ರಿಂದ ಅದರ ಪ್ರಯೋಜನ ಪಡೆದು ಎನರ್ಜಿ ಪ್ರೊಡಕ್ಷನ್ಗೆ, ವೇಸ್ಟ್ನಿಂದ ಎನರ್ಜಿ ಮಾಡೋದಕ್ಕೆ ಏನು ತೊಂದರೆ ಆಗಿದೆ ಅಂದರೆ BBMPಯಲ್ಲಿ ಇರ್ತಕ್ಕಂಥ ಲಂಚದ ವ್ಯವಹಾರಗಳಿಗಾಗಿ ಆ ಎಲ್ಲ ಪ್ರಾಜೆಕ್ಟ್ಸು ಇಲ್ಲ ಬಂದು ಮಾತಾಡ್ತಾರೆ, ಅವು ಫೈನಲಿ ಕ್ರಿಸ್ಟಲೈಸ್ ಆಗೋದಿಲ್ಲ, ಅವ್ರು ಮಾಡೋದಿಲ್ಲ. ಈ ಲಂಚದ ಸಲುವಾಗಿ ವೇಸ್ಟ್ ಕನ್ವರ್ಷನ್ ಟು ಎನರ್ಜಿ ಪ್ರಾಜೆಕ್ಟ್ಸ್ ಇನ್ BBMP ಏರಿಯಾ ಆರ್ ಜಸ್ಟ್ ನಾಟ್ ಕಮಿಂಗ್ ಅಪ್. ಅದಕ್ಕೆ ಏನಾದರೂ ಆಗಬೇಕು, ಮಾಡಬೇಕು ಅಂತೇಳಿ ಈ ಬೆಂಗಳೂರಿನ ಹಿರಿಯ ಮಂತ್ರಿಗಳೇನಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಅಧ್ಯಕ್ಷರೇ, ನಮ್ಮ ಹಿರಿಯ ನಾಯಕರು ಸರ್ ಮಾತಾಡ್ಲಿಕ್ಕೆ ತುಂಬ ಇದೆ. ಸಬ್ಜೆಕ್ಟ್ ಮುಟ್ಟಿದ್ರೆ ಟೈಮ್ ಇಲ್ಲ ಅಂತ ಹೇಳಿ ನಾನು ಮುಟ್ತಾ ಇಲ್ಲ ಅಷ್ಟೇ. ಯಾಕೆಂದರೆ ಬೆಂಗಳೂರು ಬಗ್ಗೆ ಅದಕ್ಕೆ ನಾನು ಕೊನೆಗೆ ಹೇಳಿದ್ದು, ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ನೀವು ನಗರದ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳಿ. ನಿಮಗೆ ನಾವು ನೋಡಿ, ನಗರ ಈ ರಾಜ್ಯ ಇದರ ಬೆಳವಣಿಗೆ ನಮ್ಮ ಪ್ರಾಣ ಕೊಡೋಕ್ಕೆ ತಯಾರಾಗಿದ್ದೀವಿ. ಇದಕ್ಕೆ ಉಪಯೋಗಿಸ್ಕೊಳ್ಳಿ ನೀವು ನಮ್ಮನ್ನು ಅಂತ ಕಳಕಳಿ ಅಪೇಕ್ಷೆ. ಇಲ್ಲಿ ಮಾತಾಡೋಕ್ಕೆ ನಿಂತರೆ ಕೂತ್ಕೊಳ್ಳಿ ಅಂತೀರಾ, ನಿಮ್ಮ ಸಬ್ಜೆಕ್ಟು ಅದು ಬೇರೆ, ಅಲ್ಲಿ ಮಾತಾಡೋಕ್ಕೆ ಬೇರೆ ಅವಕಾಶ ಇರಲ್ಲ. ನೀವು ನಮ್ಮನ್ನು ಉಪಯೋಗಿಸ್ಕೊಂಡ್ರೆ ನಾವು ನಿಮ್ಗೆ ಆಗುವಂಥದ್ದು ಅದರಲ್ಲಿ ಏನು ಒಳ್ಳೇದಾಗುತ್ತೆ, ಯಾವ ಥರ ಮಾಡ್ಬೋದು ಅಂತ ನಾವೆಲ್ಲರೂ ಕೂಡ ನೋಡಿ, ಇದು ಅವಕಾಶ. ಅದನ್ನು ಪದೇ ಪದೇ ಹೇಳಿದ್ದೀನಿ, ಈ ಅವಕಾಶ ಮತ್ತೆ ಮತ್ತೆ ಯಾರಿಗೆ ಸಿಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ.
ಸಿಕ್ಕಿರೋ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ. ತುಂಬ ಧನ್ಯವಾದ ಅಧ್ಯಕ್ಷರೇ, ತಮ್ಮ ದೊಡ್ಡ ಮನಸ್ಸಿಗೆ ನನಗೆ ಸಮಯ ಕೊಟ್ಟು ಅದು ನನಗೆ ನನ್ನ ರಿಕ್ವೆಸ್ಟನ್ನು ಕೂಡ ತಾವು ಕೇಳಿ ನನಗೆ ಬಿಟ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಧನ್ಯವಾದ ಎಲ್ಲರೂ. HK ಕುಮಾರಸ್ವಾಮಿ. ಮೊನ್ನೆ ಸಭಾಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸ್ತಾ ನಾನು ನೇರವಾಗಿ ಸಲಹೆ ಸೂಚನೆ ಕೊಡ್ತೇನೆ. ಭಾಷಣಕ್ಕೆ ಅವಕಾಶ ಇಲ್ಲ, ನನಗೊಂದು 20 ನಿಮಿಷ ಕೊಡಿ. ಮೊನ್ನೆ ಸಭಾಧ್ಯಕ್ಷರೇ, ಬೇಡಿಕೆಗಳ ಮೇಲೆ ಚರ್ಚೆ ಪ್ರಾರಂಭ ಆಗಿದೆ. ಬಹುಶಃ ಬೇಡಿಕೆಗಳ ಮೇಲೆ ಚರ್ಚೆ ಅಂದರೆ ಭಾಳ ಹಿಂದೆ 85, 89, 94 ಇಲ್ಲೆಲ್ಲ ಮೊನ್ನೆ ಯಡಿಯೂರಪ್ಪ ತುಂಬ ಹಿರಿಯ ಸದಸ್ಯರಿದ್ದರೆ ಅವ್ರಿಗೂ ಗೊತ್ತು. ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತಾಯಿತ್ತು. ಆಯಾ ಇಲಾಖೆಯಲ್ಲಿ ಚರ್ಚೆ ಆಗಿ ಯಾವ ಮಂತ್ರಿ ಅವತ್ತು ಉತ್ತರ ಕೊಡ್ತಾರೆ ಅವ್ರು ಊಟ ಇಡ್ತಿದ್ರಲ್ಲಿ. ನಮ್ಮ ಅಶೋಕ್ ಅವರೆಲ್ಲ ಹೋದರು, ಒಳ್ಳೆ ಇದನ್ನು ಹಾಕಿದ್ದಾರೆ. ಈಗ ಮೊನ್ನೆ ಯಡಿಯೂರಪ್ಪ ಅಪ್ಪಾಜಿ ಅವರು ಕೂಡ ಹಾಕಿ ಮಾಡಿದರು. ಇದು ಪ್ರತಿ ಸಚಿವರು ಉತ್ತರ ಕೊಡೋ ರೀತಿಯಲ್ಲಿ ಇರಬೇಕು. ಆಗ ಇಲಾಖೆನ ಓದೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಅಧಿಕಾರಿಗಳು ಏನು ಹೇಳ್ಕೊಡ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಇವರು, ಅಷ್ಟಕ್ಕೆ ಅವಕಾಶ ಆಗೋದು. ಇವತ್ತು ನಾನು ಸಾರಿಗೆ ಇಲಾಖೆ ಬಗ್ಗೆ ಒಂದು ನಿಮಿಷ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಸಭಾಧ್ಯಕ್ಷರೇ, ಕೋವಿಡ್ ಬಂದ ಮೇಲೆ ನನ್ನ ಕ್ಷೇತ್ರದಲ್ಲಿ ಒಂದು ಡಿಪೋದಲ್ಲಿ 102 ಶೆಡ್ಯೂಲ್ ಇದೆ. ಕೋವಿಡ್ ಬಂದ ಮೇಲೆ 75ಗೆ ಇಳಿಸಿದರು.